ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಹಿಂದೂ ಸಂಘಟನೆಗಳ ಪ್ರಮುಖರನ್ನು ಉದ್ದೇಶಿಸಿ ಸಾರ್ವಜನಿಕವಾಗಿ ನಿಂದಿಸಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಹಿಂದೂ ಜಾಗರಣ ವೇದಿಕೆ ಆರೋಪಿಸಿದ್ದು, ಈ ಬಗ್ಗೆ ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಮನವಿ ಮಾಡಿದೆ. ಈ ಬಗ್ಗೆ ಮಾಧ್ಯಮವನ್ನುದ್ದೇಶಿಸಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಮೋಹನ್ ದಾಸ್ ಕಾಣಿಯೂರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನ ಎಸ್ಪಿ ಹಾಗೂ ಕಮಿಷನರ್ ಅಧಿಕಾರ ವಹಿಸಿಕೊಂಡ ಬಳಿಕ ಎಲ್ಲವೂ ಶಾಂತಿಯುತವಾಗಿ ಸಾರ್ವಜನಿಕ ವಲಯದಲ್ಲಿ ಭಯಮುಕ್ತವಾಗಿತ್ತು. ಇದೆಲ್ಲದರ ಮಧ್ಯೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೊಸ ಎಸ್ಪಿ ಅವರು ಮತ್ತು ಕಮಿಷನರ್ ಬಂದ ನಂತರ ಪರಿವಾರ ಸಂಘಟನೆಗಳು ಪ್ರಮುಖರನ್ನು ಪೊಲೀಸ್ ಇಲಾಖೆ ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಲೇಟು ಕೊಟ್ಟು ಕೂರಿಸುತ್ತಾರೆ ಎಂಬುದಾಗಿ ಅವಮಾನಕರ ರೀತಿಯಲ್ಲಿ ಲೇವಡಿ ಮಾಡಿರುವುದನ್ನು ಖಂಡಿಸುತ್ತೇವೆ ಎಂದರು. ಇನ್ನು ಅಶೋಕ್ ರೈ ಅವರಿಗೆ ಪುತ್ತೂರಿನ ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬುದ್ಧಿ ಕಲಿಸುತ್ತಾರೆ ಎಂಬುದನ್ನು ಅವರು ಕಾದು ನೋಡಲಿ ಎಂದರು. ಇಲ್ಲಿನ ಸನ್ಮಾನ್ಯ ಶಾಸಕರು ಅವರ ವೈಯಕ್ತಿಕವಾಗಿ ಅವರ ಮೇಲೆ ಗೌರವ ಇದೆ, ಆದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಸಂಘದ ಪರಿವಾರ ಸಂಘಟನೆಗಳನ್ನು ಹೆಸರು ಹೇಳಿಕೊಂಡು ಭಾಷಣ ಮಾಡುವವರು ಮತ್ತು ಅವರನ್ನು ಇಲ್ಲಿನ SP ಮತ್ತು ಕಮಿಷನರ್ ಚೇಂಜ್ ಆದಮೇಲೆ ಇವರ ಮನೆಗಳಿಗೆ ಹೋಗಿ ಇವರನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಸ್ಲೇಟ್ ಇಟ್ಕೊಂಡು ಕೂತ್ಕೊಳ್ಳಲಿಕ್ಕೆ ಅಲ್ಲಿವರೆಗೆ ಮುಟ್ತದೆ ಎನ್ನುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಬಂದಂತೆ. ಅದಾದ ನಂತರ ನಾವು ಕೇಳೋದು ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು. ಒಂದು ಸಂಘಟನೆಯಾಗಿ ಈ ದೇಶದಲ್ಲಿ 100 ವರ್ಷಗಳಿಂದ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನೂರಾರು ಜನ, ಸಾವಿರಾರು ಜನರ ಹಿರಿಯರುಗಳ ತ್ಯಾಗ ಬಲಿದಾನ ಇದೆ. ಅದರಿಂದಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ಸಂಘಟನೆಗಳಿಗೆ ಭದ್ರವಾಗಿ ಗಟ್ಟಿ ನಿಂತು ಇವತ್ತು ಸಮಾಜವನ್ನು, ದೇಶವನ್ನು ಮುನ್ನಡೆಸುವ ಮಟ್ಟಿಗೆ ಇವತ್ತು ಸಂಘಟನೆಗಳು ನಿಂತಿವೆ. ಒಬ್ಬರು ಪ್ರಾಂತದ ಜವಾಬ್ದಾರಿ ಇರತಕ್ಕಂಥ ಕೊಡಗಿನ ಅಜಿತ್ ಎನ್ನುವರ ಬಗ್ಗೆ ಇನ್ನೂ ಅವರು ಕೇವಲವಾಗಿ ನಾವೇನಾದರೂ ಅವರು ಕಾರ್ಯಕ್ರಮ ಮುಗಿದು ಸ್ವಲ್ಪ ಸಮಯ ಇರ್ತಿದ್ರೆ ಅವರಿಗೆ ನಾವೇ ನಮ್ಮ ಮಸಲ್ ಪವರ್ ತೋರಿಸ್ತಿದ್ದೆವು ಎನ್ನುವಂಥ ಮಾತುಗಳು ಒಬ್ಬ ಶಾಸಕನಾಗಿ ಹೇಳಿರುವಂಥದ್ದು. ಅದು ಕೂಡ ಒಬ್ಬ ಜವಾಬ್ದಾರಿ ಇರತಕ್ಕಂಥದ್ದು. ಒಂದು ತಾಲೂಕಿನ ಪೀಕ್ ಪಾಯಿಂಟ್ ಅಂತ ಕೇಳಿದ್ರೆ ಆ ಕ್ಷೇತ್ರದ ಶಾಸಕ ಇವರೇ ಈ ಪದಗಳನ್ನು ಬಳಸಿರುವಂಥದ್ದು, ಅದು ಖೇದಕರ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಉತ್ತರ ಕೊಡಬೇಕು ಅಂತ ಇಲ್ಲ, ಸಮಾಜನೇ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ತದೆ. ಸಾರ್ವಜನಿಕವಾಗಿ ಸಮಾಜ, ಎಲ್ಲ ಹಿಂದೂ ಸಮಾಜ ಇಡೀ ವ್ಯವಸ್ಥೆಯನ್ನು ಗಮನಿಸ್ತಾ ಇದೆ. ಈ ಶಾಸಕ ಸ್ಥಾನ, ಸಂಸದ ಸ್ಥಾನ, ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ಯಾರಿಗೂ ಶಾಶ್ವತ ಅಲ್ಲ, ಅದು ಬದಲಾಗ್ತಾನೆ ಹೋಗ್ತಾ ಇರ್ತದೆ. ಒಂದು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕ ಈ ರೀತಿ ವರ್ತಿಸುವಂಥದ್ದು ಅವರಿಗೂ ಶೋಭೆ ತರುವುದಿಲ್ಲ.